لله رب العالمين الرحمن الرحيم مالك يوم الدين إياك نعبد اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. ولم يكن بسم الله الرحمن الرحيم. أعوذ برب الفلق من شر ما خلق ومن غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. الحمد لله الذي أنعم علينا بالإيمان وهدانا إلى دين الإسلام. وما كنا لنهتدي لولا أن هدانا الله. سبحان ربي العلي الأعلى الوهاب. اللهم صل على محمد وعلى آل محمد كما صليت على إبراهيم وعلى آل إبراهيم. وبارك على محمد وعلى آل محمد كما باركت على إبراهيم وعلى آل إبراهيم في العالمين إنك حميد مجيد. اللهم أصلح لنا ديننا الذي هو عصمة أمرنا وأصلح لنا دنيانا التي فيها معاشنا وأصلح لنا آخرتنا التي فيها معادنا واجعل الحياة زيادة لنا في كل خير واجعل الموت راحة لنا من كل شر. ربنا آتنا في الدنيا حسنة وفي الآخرة حسنة وقنا عذاب النار. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕ್ವಿಕ್ ಆ್ಯಂಡ್ ಕ್ಲೀನ್ ಸಂಸ್ಥೆ ಅದರ ಎರಡನೆಯ ಬ್ರ್ಯಾಂಚ್ ಈಗ ಮಂಗಳೂರಿನ ಮಸ್ಜಿದ್ ನೂರ್ ಭಾಗದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. 2019ರಲ್ಲಿ ಮೊದಲನೆಯ ಬ್ರ್ಯಾಂಚ್ ಉದ್ಘಾಟನೆಗೊಂಡಿದ್ದು, ಎರಡನೆಯದು ತೊಕ್ಕೋಟು ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಇದು ಸ್ಥಳಾಂತರಗೊಂಡಂತಹ ಒಂದು ಬ್ರ್ಯಾಂಚ್ ಆಗಿದೆ. ಇದು ಮೊದಲು ಅತ್ತಾವರದಲ್ಲಿದ್ದು ಈಗ ಮಸ್ಜಿದ್ ನೂರ್ ಭಾಗದ ಹಿಂದುಗಡೆಗೆ ಸ್ಥಳಾಂತರಗೊಂಡಿದೆ. ಇವತ್ತು ದೊಡ್ಡ ವಿಶಾಲವಾದ ಒಂದು ವರ್ಕ್ಶಾಪ್, ಇಲ್ಲಿ ಕಾರ್ ವಾಷಿಂಗ್ ಇದೆ, ಅದೇ ರೀತಿ ಡಿಟೇಲಿಂಗ್, ಡೆಂಟಿಂಗ್, ಪೇಂಟಿಂಗ್ ಎಲ್ಲ ರೀತಿಯ ನಿಮ್ಮ ಕಾರಿಗೆ ಬೇಕಾದಂತಹ ಎಲ್ಲ ಏನು ಕೆಲಸಗಳಿದೆಯೋ ಅದನ್ನು ಮಾಡುವಂಥ ಒಂದು ಘಟಕ ಇಲ್ಲಿ ಉದ್ಘಾಟನೆಗೊಂಡಿದೆ. ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು. ನಮ್ಮ ಅತ್ತಾವರ ಭಾಗದಲ್ಲಿರುವವರೆಗೂ ಎಲ್ಲರಿಗೂ ಒಂದು ಇದು ಶುಭ ಸುದ್ದಿಯಾಗಲಿದೆ. ಇಲ್ಲಿ ಕಾರ್ ವಾಶ್ ಏನಿದೆಯೋ ಅದು ನಿಮ್ಮ ಮನೆಯಿಂದ ಪಿಕ್ ಮಾಡಿ ಅದೇ ರೀತಿ ಅದನ್ನು ವಾಶ್ ಮಾಡಿ ಅಥವಾ ಏನಾದರೂ ಅದರಲ್ಲಿ ಪೇಂಟಿಂಗ್, ಡೆಂಟಿಂಗ್, ಕ್ಲೀನಿಂಗ್ ಅಂಥದ್ದು ಏನಾದರೂ ಕೆಲಸ ಇದ್ದರೂ ಅದನ್ನು ಮಾಡಿ ನಿಮಗೆ ಹಾಗೆ ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ನಮ್ಮಲ್ಲಿ ತುಂಬ ವೆಹಿಕಲ್ಗೆ ಬೇಕಾದಂತಹ ಸೌಲಭ್ಯಗಳು ಇಲ್ಲಿದೆ. ನಿಮ್ಮ ಕಾರಿಗೆ ಪಾಲಿಷಿಂಗ್ ಆಗ್ಬೋದು ಅಥವಾ ನ್ಯಾನೋ ಕೋಟಿಂಗ್ ಆಗ್ಬೋದು, ಸೆರಾಮಿಕ್ ಕೋಟಿಂಗ್ ಆಗ್ಬೋದು, ಅದೇ ರೀತಿ ಪೇಂಟಿಂಗ್ ಕೆಲಸ ಆಗ್ಬೋದು, ವಾಷಿಂಗ್ ಆಗ್ಬೋದು, ಡಿಟೇಲ್ಡ್ ಕ್ಲೀನಿಂಗ್ ಆಗ್ಬೋದು, ನಿಮ್ಮ ವೆಹಿಕಲ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್, ಅದೇ ರೀತಿ ರಸ್ಟ್ಗೆ ಬೇಕಾದಂತಹ ವ್ಯವಸ್ಥೆ, ಎಲ್ಲ ರೀತಿಯ ಸೌಲಭ್ಯಗಳು ಕ್ವಿಕ್ ಆ್ಯಂಡ್ ಕ್ಲೀನ್ ಕಾರ್ ವಾಶಲ್ಲಿ ಸೌಲಭ್ಯ ಇದೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆ ಇಲ್ಲಿ. ಸೊ ಇದನ್ನು ಸದುಪಯೋಗ ನೀವು ಪಡಿಸ್ಕೋಬೇಕಂತ ಕೇಳಿಕೊಳ್ತಾ ಇದ್ದೇನೆ.